ಹಾಸನ ತಾಲೂಕಿನ ಚನ್ನಕೇಶವಪುರದ ಚನ್ನಕೇಶವ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶುಕ್ರವಾರ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿಯ ಹಾಗೂ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ವ್ಯಾಸರಾಜ ಗುರುಗಳ ಬಗ್ಗೆ ಸ್ವಾಮೀಜಿಗಳು ಮಾತನಾಡಿದರು. ಇದೇ ವೇಳೆ ಶ್ರೀ ಪಾನದೇವರಾದ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ದೇವರ ಪವಾಡಗಳನ್ನು ಹಾಗೂ ಮಹಿಮೆಗಳನ್ನು ತಿಳಿದುಕೊಂಡು ಸಂತೋಷಪಟ್ಟರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ಗೋಪಾಲ್ ರಾವ್ ಹಾಗೂ ಸಿಎನ್ ಆನಂದ್ ರಾವ್, ನಾಗರಾಜ ಸ್ವಾಮಿ, ಅಜಯ್, ನಾಗೇಶ್, ಬಿಂದು ಮಾಧವರಾವ್ ಉಭಯ ಶ್ರೀಗಳನ್ನು ಭಕ್ತಿಯಿಂದ ದೇವಸ್ಥಾನದ ಸಂಪ್ರದಾಯದಂತೆ ಸ್ವಾಗತಿಸಿ ದೇವರ ದರ್ಶನವನ್ನು ಮಾಡಿ ಗೌರವಿಸಿದರು. ಚನ್ನಕೇಶವಪುರದ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಪ್ರಾಣದೇವರ ಸನ್ನಿಧಾನಕ್ಕೆ ನಾವು ಇವತ್ತು ಭೇಟಿಗೆ ಹೋದ್ವಿ. ದೇವರ ದರ್ಶನ ಮತ್ತು ಪ್ರಾಣದೇವರ ದರ್ಶನ ಮಾಡಿ ತುಂಬಾ ಆನಂದವಾಯಿತು ನಮಗೆ. ವ್ಯಾಸರಾಜರು ಮಹಾನ್ ತಪಸ್ವಿಗಳು. ಅವರು ಪ್ರತಿಷ್ಠೆ ಮಾಡಿದ್ದಾರೆ ಅಂದಮೇಲೆ ಅದರಲ್ಲಿರುವ ಸಾಮರ್ಥ್ಯದ ಬಗ್ಗೆ ಎರಡು ಮಾತೇ ಹೇಳಬೇಕಾಗಿಲ್ಲ. ಪ್ರಾಣದೇವರು ಕಲಿಯುಗದಲ್ಲಿ ಅನಾಥ ರಕ್ಷಕವಾದ ಎಲ್ಲ ಶನಿ ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೇವತಾ ಶಕ್ತಿ. ಹಾಗಾಗಿ 7ನೇ ಶನಿ ಇರ್ಬೋದು, ಪಂಚಮ ಶನಿ, 8ನೇ ಶನಿ, ಶನಿ ಮುಕ್ತಿ, ಶನಿ ದೆಸೆ, ಈ ಎಲ್ಲ ದೋಷ ಪರಿಹಾರಕ್ಕೋಸ್ಕರ ಪ್ರಾಣದೇವರ ಆರಾಧನೆ ಮಾಡಬೇಕು ಅಂತ ಹೇಳುವುದು ಜಗಜ್ಜನಿತವಾದ ಸಂಗತಿ. ಅಂತಹ ಪ್ರಾಣದೇವರು ನಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವನ್ನು ಕರುಣಿಸುವಂತಹ ದೇವರು. ಅಂತಹ ಪ್ರಾಣದೇವರಿಗೆ ಬಗೆಬಗೆಯ ಪೂಜೆಗಳು ನಡೆಯುತ್ತವೆ. ವಾಯುಸ್ತುತಿ, ಪುರಶ್ಚರಣೆ, ಮಧು ಅಭಿಷೇಕ, ಇಂತಹ ಅನೇಕ ಸೇವೆಗಳು ಪ್ರಾಣದೇವರಿಗೆ ಪ್ರಿಯವಾದ ಸೇವೆಗಳು. ಹಾಗಾಗಿ ಸುಂದರಕಾಂಡ ಪಾರಾಯಣದಿಂದ ಪ್ರಾರಂಭಿಸಿ, ವಾಯುಸ್ತುತಿ ಪುರಶ್ಚರಣೆಯಿಂದ ಪ್ರಾರಂಭಿಸಿ, ಮಧು ಅಭಿಷೇಕ ಮೊದಲಾದ ಅನೇಕ ಸೇವೆಗಳನ್ನು ಮಾಡುವುದರಿಂದ ಪ್ರಾಣದೇವರು ಖಂಡಿತ ಅಭಿಷ್ಟ ಸಿದ್ಧಿಯನ್ನು ಮಾಡ್ತಾರೆ ಅಂತ ಹೇಳಿ ನಮಗೆ ಅಲ್ಲಿ ಹೋದಾಗ ಮನಸ್ಸಿಗೆ ಅನಿಸಿರ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ಈ ಪ್ರಾಣದೇವರ ಸನ್ನಿಧಾನ ನೋಡಿ ನಮಗೆ ಸಂತೋಷ ಆಯಿತು. ಇಲ್ಲಿ ಯಾರು ನಡ್ಕೊಳ್ತಾರೋ ಅಂಥವರಿಗೆಲ್ಲ ಭಗವಂತನ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ನಭಯಂ ವಿದ್ಯತೆಯೇ ಸತ್ಯ ಸರ್ವತ್ರ ವಿದ್ಯತೆ. ಪ್ರಾಣದೇವರ ಸ್ತೋತ್ರ ಮಾಡಿದ್ದಾದ್ರೆ ಏನು ಫಲ ಅಂತ ತೋರಿಸ್ತಾ ಇದ್ದಾರೆ. ಸ್ವಾಪಕಾಲೇ ಪ್ರಬೋಧೇಚ, ಇದೆಲ್ಲಾಗಿರಬಹುದು, ಎತ್ತರದ ಕಾಲದಲ್ಲಿರಬಹುದು. ಯಾತ್ರಾಗಾಲೇಚ ಯಃ ಪಠೇತ್ ನಭಯಂ ವಿದ್ಯತೆಯೇ ಸಸ್ಯ ಸರ್ವತ್ರ ವಿಜಯೀ ಭವೇ. ಶ್ರೀರಾಮಚಂದ್ರನ ವಿಶೇಷ ಸೇವೆಯನ್ನು ಮಾಡಿ ರಾವಣನ ಗರ್ವವನ್ನು ಭಗ್ನಗೊಳಿಸುವುದರಲ್ಲಿ ಏಕಾಕಿಯಾಗಿ ವಿಜಯವನ್ನು ಸಾಧಿಸಿದಂತಹ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.